ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಸಿಗ್ತಾ ಇದ್ದೀನಿ. ತುಂಬ ಟೈಮ್ ಆಯಿತು ವಿಡಿಯೋ ಏನು ಮಾಡದೆ. ಏನು ತೋಟದಲ್ಲಿ ತಿರುಗ್ತಿದ್ದೀನಿ ಅಂತನ. ತೋಟ ಸೈಡಿಗೆ ಬಂದಿದ್ದೀವಿ. ಅಡಿಕೆ ಮರ, ಕೋಕೋ ಗಿಡ ಎಲ್ಲ ಉಂಟು ನೋಡಿ. ನನ್ನ ಗಂಡ, ನನ್ನ ಮಗ, ನನ್ನ ನಾದಿನಿ ಇದ್ದಾಳೆ. ಕಾಫಿ ಕುಡ್ದಾಯಿತು, ತಿಂಡಿ ದೋಸೆ ತಿಂದೆ. ಸಂಡೇ ಅಲ್ವಾ, ಹಾಗೆ ಸ್ವಲ್ಪ ತೋಟ ತಿರುಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿ, ಈ ಥರ ಉಂಟು. ಇದರಿಂದ ಆಚೆ ಜಂಪ್ ಮಾಡಬೇಕು. ಹಿಂಗೆ ಇಟ್ಕೊಂಡು ಅಮ್ಮ ಆಗಲ್ಲ. ಅಂಜಿಪಾಯ್ತಾ? ಕೋಕೋ ಹಣ್ಣಾಗಿದೆಯಾ ಅಂತ ನೋಡೋಕೆ ಬಂದಿದ್ದು. ಎಲ್ಲ ಕಾಯಿ ಉಂಟು, ಹಣ್ಣು ಯಾವುದಿಲ್ಲ. ಗುಹೆಯೊಳಗೆ ಹೋಗ್ತಾ ಇದ್ದೀವಿ. ಅಂದರೆ ಮೇಲೆ ತಲೆ ಎತ್ತಿದ್ರೆ ತಾಗ್ತದಲ್ಲ. ಒಂದಿನಾದ್ರೂ ತೋಟ ಆಚೆ ಈಚೆ ಸುತ್ತಾಡಿದ ಒಂಥರ ಮೈಂಡ್ ಎಲ್ಲ ಫ್ರೆಶ್ ಆಗಿರ್ತದೆ. ಒಂಜಿಲ ಪರ್ನಾತನ ತೋಜುಜಿ ಮುಲ್ಪ ಆಚೆ ಉಂಟಂತೆ, ಎಲ್ಲ ಆಚೆ ಅಂತ. ಈಗ ನೋಡಿ ಇಷ್ಟು ಉಂಟಿದ್ರಲ್ಲಿ. ಒಂದು ಗಿಡದಲ್ಲಿ ಇಷ್ಟು ಕೋಕೋ ಉಂಟು. ಮತ್ತೆ ಇನ್ನೊಂದು ಇದು ಗ್ರೀನ್ ಉಂಟು ಕಲರ್, ಇನ್ನೊಂದು ಸ್ವಲ್ಪ ರೆಡ್ ಆಗ್ತಾ ಬಂದಿದೆ. ಮೆಲ್ಲ ಜಂಪ್ ಅಂತ ನಮ್ಮೆಲ್ಲ ನೋಡಿ. ಇದು ಕಲರ್ ಸ್ವಲ್ಪ ಚೇಂಜ್ ಅಲ್ಲಿಗಿಂತ ನೋಡಿ. ಈ ಥರ ಉಂಟು. ಓಕೆ, ಮಸ್ಕಿಟೋಸ್ ಸೊಳ್ಳೆ ಉಂಟು ತುಂಬ. ಓಲಿಯ ಪರ್ದು ಒಂದು ತುಂಬ ದಿನ ಆಯಿತು, ಯಾಕಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗೆ ಏನು ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ, ಏನು ವ್ಲಾಗ್ ಎಂತ ಮಾಡಿಲ್ಲ ನಾನು. ಈ ತುಂಬ ಒಂದು 1 ವೀಕ್ ಕಲಿತೇನ. ಇವತ್ತು ಟ್ರೈ ಮಾಡ್ತೀನಿ 2 ಡೇಸ್ಗೆಲ್ಲ 3 ಡೇಸ್ಗೆ ವ್ಲಾಗ್ ಮಾಡಿ ಹಾಕಲಿಕ್ಕೆ. ನನ್ನ ಮಗ ದೂಡ್ತಾ ಇದ್ದಾನೆ. ಖಂಡಿತ ಟ್ರೈ ಮಾಡ್ತೀನಿ ಒಂದು 2 ಡೇಸ್ ಅಥವಾ 3 ಡೇಸ್ಗೆ ವಿಡಿಯೋ ಮಾಡಲಿಕ್ಕೆ. ನೋಡೋಣ. ತೋಟ ತಿರುಗ್ತಾ ಇದ್ದೀವಿ. ಇಂಚ ಪೋಯಿ ಕಮ್ ಇಂಚಿ ಪೋಯಿ ನೋಡಿ. ನನ್ನ ಮಗ ಎಂಥದೇ ಹೇಳ್ತಿದ್ದಾನೆ. ನಮ್ಮ ಮನೆಯವರು ನೋಡಿ. ಹಾಯ್ ಸರ್ ಬಂದಾತು. ಇಂಚ ಅದನ್ನು ಒತ್ತುಕೊಂಡು 10 ಇಂಚ ಅಬ್ಬ ಕೈ ಬಚ್ಚಿ ನಿಂಕ. ಎಸ್ ನೋಡಿ, ಸುತ್ತ ಕಾಣ್ತಾ ಉಂಟು ಎಲ್ಲ. ಇದು ಕೊಕ್ಕೋ ಗಿಡ, ಹಾಗೆ ಅಡಿಕೆ ಮರ ಎಲ್ಲ ತೋಟ. ಇದು ಸೂಪರ್ ತೋಜುಂಡು. ತುಂಬ ಚೆನ್ನಾಗಿ ಕಾಣ್ತದೆ. ವ್ಯೂಸ್ ಚೆನ್ನಾಗಿದೆ ಮೇಲ್ಗಡೆ ಕಾಣಲಿಕ್ಕೆ. ಮಸ್ತ್ ದಿನ ಆಡ ತಿಂಚ ಪಿದೇ ಬರಂದೆ. ಅಪ್ಪ ಒಂದಾದೆ ಮೊಸಳೆಕಾಯಿ ಅಲ್ಲ ಕೋಕೋ ಕಾಯಿ. ಹಾಂ, ಅವನಿಗೆ ಹೆಸರು ಗೊತ್ತಿಲ್ಲ. ಮೊಸಳೆಕಾಯಿ ಅವನಿಗೆ ಹೆಸರು ಗೊತ್ತಿಲ್ಲ. ನನ್ನ ಮಗ ಅಲ್ಲಿ ಏನೋ ಹೇಳ್ತಿದೆ. ಅಮ್ಮ ಸದ್ದು ಪಾತಿರ್ಲಿ ಇರುವಂತೆ ಪಾತಿರೋಡಿಗೆ. ಹಲೋ ಹಾಯ್. ನಾವು ಈ ತೋಟದಲ್ಲಿ ಮಾತಾಡು. ಎಲ್ಲಿಂಟು? ಹಾಂ ಬನ್ನಿ. ಕುರಿ ಉಂಟು. ಹೊಸ ಜನ ಬರ್ತೀನಿ. ನಮ್ದೊಂದು ಹೊಸ ಜನ ನಮ್ಮ ಚಾನಲ್ಗೆ ಹೊಸೊಬ್ಬೊಬ್ರು ಆ್ಯಡ್ ಆಗಿದ್ದಾರೆ. ಓ
ಕಟ್ಟಾಗಿ ಇಚ್ಚದಿರಿಯಾ ನೋಡಿ ಹೇಗೆ ಕರೆಯುವುದು ಅದನ್ನು ಮೇಕೆ ಕಮ್ ಬಾಬಾ ಅದು ಆಚೆ ಆಚೆ ನಮ್ಮನ್ನು ನೋಡಿದಾಗ ಓಡ್ತಾ ಉಂಟು ಆತ ಅದು ನನಗೆ ಒಂದೇ ಒಂದು ಹಣ್ಣು ಕಾಣ್ತಾ ಇಲ್ಲ ಅಂದರೆ ಪೇಟೆಯಲ್ಲೇ ಸುತ್ತಾಡೋದು ಮಾಲಿಗೆ ಹೋಗೋದು ಶಾಪಿಂಗ್ ಇದೇ ಆಗ್ತಾ ಇತ್ತು ಅದಕ್ಕೆ ಸಂಡೇ ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂತ ಹೊರಗೆ ಬಂದಿದ್ದೀವಿ ಇಲ್ಲಿ ಎಲ್ಲ ಜೇಡರ ಬಳೆ ಉಂಟು ಯಾಬಾ ನನ್ನ ಮಗ ಜಂಪ್ ನೋಡಿ ಹಾಂ ಪಾತೇರಿ ಹುಡುಗಿ ಇರ್ನೆ ಅವರೊಂದು ಕಡೆಯಿಂದ ಹೋಗ್ತಿದ್ದಾರೆ ನಾನೊಂದು ಕಡೆಯಿಂದ ಹೋಗ್ತಾ ಇದ್ದೀನಿ ಇಲ್ಲಿಂದ ಆಗಲ್ಲ ಅಂತೆ ನಾನು ಹೇಳ್ತಿದ್ದಾಳೆ ಬಟ್ ಇಲ್ಲೇ ಈಸಿ ಇರುದು ಅಲ್ಲೇ ಕಷ್ಟ ಇರುದು ಅಲ್ಪನೇ ಕಷ್ಟಯಾ ಸ್ವಲ್ಪ ಈಸಿ ಉಂಟು ಇಲ್ಲೆಲ್ಲ ಮಂಗಗಳೆಲ್ಲ ಕೋಕೋ ತಿಂದಾಕಿದೆ ಸ್ವಲ್ಪ ಅನ್ನ ಆದಾಗೆಲ್ಲ ಮಂಗ ಮತ್ತು ನವಿಲೆಲ್ಲ ಬರ್ತದೆ ತೋಟದಲ್ಲಿ ಇರ್ತದೆ ಬಾವಿ ಬೂರಲ್ಪೊಂಡಿಗೆ ಬಾವಿ ಹಂಚಿ ಉಂಟು ಬಂಡೆ ಸ್ವಲ್ಪ ಬಗ್ಗಿ ಬರಬೇಕು ಅಂದರೆ ಇಲ್ಲದೆ ತಲೆಗೆ ತಾಗ್ತದೆ ನೋಡಿ ಇದೊಂದು ದೊಡ್ಡದು ಉಂಟು ಇಲ್ಲಿ ನೋಡಿ ನನ್ನ ಮುಖನೇ ಕಾಣಲ್ಲ ಅದ್ರ ಎದುರು ದೊಡ್ಡದುಂಟು ಒಂದಾದರೂ ಹಣ್ಣು ಸಿಗ್ಬೋದು ಇವತ್ತು ನನಗೆ ಡೌಟ್ ಅಲ್ಲ ನಮಗೆ ಈಚೆ ಹಳ್ಳಿ ಕಡೆ ಎಲ್ಲ ಬಂದರೆ ಇದನ್ನೆಲ್ಲ ನೋಡಲಿಕ್ಕೆ ಸಿಗ್ತದೆ ಗದ್ದೆಗೆ ಆಚೆ ಹೋಗಬೇಕು ನಾನು ಹೋಗಿಲ್ಲ ತುಂಬ ನಡಿಬೇಕು ಹಾಗೆ ಹೋಗಿಲ್ಲ ಈಗ ಇಲ್ಲಿ ನಡೆದೇ ಸಾಕಾಯಿತು ನನಗೆ ಒಂದೇ ಒಂದು ಹಣ್ಣು ಕಾಣ್ತಾ ಇಲ್ಲ ಓಂಡಿ ಚಿನ್ನು ಪರ್ಂದುಂಡು వండులు ఓల్ నాడిని వాడు ఆల్ పొక్కడే అనిపినియా ఇంక సాకాను ನೋಡಿ ನೋಡಿ ಅವಳು ಜೋರು ಮಾಡುದು ನಮಗೇನೆ ಒಂದು ರೌಂಡ್ ಹಾಕಿಸಿದ್ಲು ನಮ್ಮನ್ನು ಇದನ್ನಪ್ಪು ಎಸ್ 1 2 3 ಗೋ ನನಗೆ ಹುಡುಕಿ ಸಾಕಾಯಿತು ಫ್ರೆಂಡ್ಸ್ ಒಂದೇ ಒಂದು ಹಣ್ಣು ಸಿಕ್ಕಿಲ್ಲ ಓ ಇಲ್ಲೊಂದು ಸಣ್ಣದುಂಟು ಒಂದು ಎದುರು ಸ್ವಲ್ಪ ಹೋಗಿ ನೋಡ್ತೀನಿ ಸಿಕ್ಕಿದ್ರೆ ಖಂಡಿತ ತೋರಿಸ್ತೀನಿ ಹುಡುಕ್ತಾ ಇದ್ದೀನಿ ಉಂಟು ದೊಡ್ಡ ದೊಡ್ಡದುಂಟು ಆದರೆ ಮತ್ತೇನಂದರೆ ಅನ್ನ ತಕ್ಷಣ ಮಂಗಗಳು ತಿಂದಾಕ್ತವೆ ಬಿಡಲ್ಲ ಒಂದನ್ನು ಸಹ ಇಲ್ಲಿ ಜೇಡರ ಬಾಳೆ ತುಂಬ ಉಂಟು ಫ್ರೆಂಡ್ಸ್ ಸಿಕ್ಕಿದ್ರೆ ತೋರಿಸ್ತೀನಿ ಇಲ್ಲಾಂದ್ರೆ ಇಲ್ಲ ಓಕೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ
ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಯಾಕಂದರೆ ನೀವು ಶೇರ್ ಅಥವಾ ಲೈಕ್ ಕೊಟ್ಟರೆ, ನೀವು ಸಬ್ಸ್ಕ್ರೈಬ್ ಆದರೆ ಏನು ಹಣ ಕಟ್ಟಬೇಕು ಅಂತ ಏನಿಲ್ಲ, ಫ್ರೀಯಾಗಿ ಅದು. ಮತ್ತು ನೀವು ನೋಡೋದ್ರಲ್ಲಿ ಇರೋದು ನಮಗೆ ನಿಮ್ಮ ಪ್ರೋತ್ಸಾಹ ನನಗೆ ಯಾವಾಗಲೂ ಬೇಕು. ನಾನು ಯಾವಾಗಲೂ ಹೇಳ್ತೀನಿ ಸಬ್ಸ್ಕ್ರೈಬ್ ಆಗಿ ಅಂತ. ಸಬ್ಸ್ಕ್ರೈಬ್ ಆಗಿ. ಹಾಗೆ ಏನೇ ಇದ್ದರೂ ಕಮೆಂಟ್ ಹಾಕಿ. ಅಂದರೆ ಮುಂದೆ ಹೇಗೆ ವೀಡಿಯೋ ಮಾಡಬೇಕು ಅಂತ ನನಗೊಂದು ಐಡಿಯಾ ಸಿಗ್ತದೆ. ಇಲ್ಲಿ ಸೊಳ್ಳೆ ತುಂಬ ಉಂಟು. ನೆಕ್ಸ್ಟ್ ನನಗೆ ಹೇಗೆ ವೀಡಿಯೋ ಮಾಡಬೇಕು ಅನ್ನೋದೊಂದು ನನಗೆ ನಿಮ್ಮ ಕಮೆಂಟ್ ಮೂಲಕ ನನಗೆ ಗೊತ್ತಾಗ್ತದೆ. ಅದಕ್ಕೆ ಒಂದು ನನಗೆ ಕಮೆಂಟ್ ಹಾಕಿ. ಏನೇ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಟ್ಟಿದ್ರೆ ಅದಕ್ಕೂ ಕಮೆಂಟ್ ಹಾಕಿ, ಯಾಕೆ ಡಿಸ್ಲೈಕ್ ಕೊಟ್ಟರೆ ಅಂತ. ಯಾಕೆ ನನಗೆ ಆವಾಗ ಅರ್ಥ ಆಗ್ತದೆ, ಓಕೆ ನಾನು ಇದರಲ್ಲಿ ಪಾಯಿಂಟಲ್ಲಿ ನಾನು ತಪ್ಪು ಮಾಡಿದ್ದೀನಿ, ಅದನ್ನು ನೆಕ್ಸ್ಟ್ ಅಲ್ಲಿಗೆ ತಿದ್ಕೊಳ್ತೀನಿ. ಓಕೆ, ನೀವು ಸಬ್ಸ್ಕ್ರೈಬ್ ಆದ ತಕ್ಷಣ ಅಲ್ಲಿ ಪಕ್ಕದಲ್ಲಿ ಬೆಲ್ ಐಕಾನ್ ಅಂತ ಸಿಗುತ್ತೆ, ಅಲ್ಲಿ ಕ್ಲಿಕ್ ಮಾಡಿದರೆ ಆಲ್ ಆಪ್ಷನ್ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಏನೇ ವೀಡಿಯೋ ಹಾಕಿದರೂ ನಿಮಗೆ ಲಿಂಕ್ ಬರ್ತದೆ. ಆವಾಗ ನಿಮ್ಗೆ ಗೊತ್ತಾಗ್ತದೆ ನಾನು ಡೈಲಿ ಯಾವುದು ಹಾಕ್ತಾಯಿದ್ದೀನಿ ವಿಡಿಯೋ ನೋಡ್ಬೋದು. ಸೊ ನಾನು ಕರೀತಿದ್ದಾರೆ ಫ್ರೆಂಡ್ಸ್. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಆದರೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ, ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೋಡೋಣ ಏನಾಗ್ತದೆ ಅಂತ ಮುಂದೆ. ಓಕೆ, ಬಾಯ್, ಟೇಕ್ ಕೇರ್. ಒಂದು ಹಣ್ಣು ಆಗಿದೆ ಅಂತೆ, ಬನ್ನಿ. ಲಾಸ್ಟಿಗೊಂದು ಸಿಕ್ತು ಫ್ರೆಂಡ್ಸ್, ನೋಡಿ. ಲೈಟಾಗಿ ಹಣ್ಣಾಗಿದೆ, ಸಿಕ್ತು. ಓಕೆ, ಇದನ್ನು ಕೊಯ್ಯುವುದೇ, ಏನು ಬೇಕಾದ್ರೆ ಆಗಲಿ. ನೋಡಿ ನನ್ನ ಅದನ್ನು ತಂದು ಕೊಟ್ಲು. ಇದನ್ನೀಗ ಒಡೆದು ನೋಡೋಣ ಹೇಗುಂಟು ಅಂತ. ಎಷ್ಟು ಮಂಗಗಳು ತಿಂದಾಕಿದೆ ಅಂತ ನಾನು ಅವಾಗಲೇ ಹೇಳಿದೆ ಅಲ್ಲ, ಸ್ವಲ್ಪ ಅನ್ನ ಆದರೆ ಮಂಗಗಳು ತಿಂತವೆ ಅಂತ. ಎಲ್ಲ ತಿಂದಾಕಿದೆ. ಓಕೆ, ಅವೆಂಚಿನ ದೈ ನೋಡಿ, ಎಲ್ಲ ಕಾಲಲ್ಲಿ ಇಟ್ಕೊಂಡಿದೆ. ಓ, ನನ್ನ ಕಾಲಲ್ಲಿ ಉಂಟು. ಓಕೆ, ನೋಡಿ ಅಲ್ಲಿ ಕಾಲೆಲ್ಲ ನೋಡಿ ಅವ್ರದ್ದು. ನನ್ನ ಮಗನ ಕಾಲಲ್ಲಿ ನೋಡಿ, ಅದೊಂದು ಹೂ ಅಂತೆ, ಅದು ಇಟ್ಕೊಳ್ಳುತ್ತಂತೆ. ನಮಗೆ ಗೊತ್ತಿಲ್ಲ, ನಾವು ಫಸ್ಟ್ ನೋಡುದು ಇದನ್ನು. ನನ್ನ ಬಟ್ಟೆಯಲ್ಲೆಲ್ಲ ಉಂಟು. ಡಬ್ಬೆ ಸಾಕು ಕೊಯ್ದು ಕಾಟು ಬಿಡಪ್ಪ, ಆಯ್ತು ಒಂದು ಬಿಡು. ಓ, ಇನ್ನು ಎಷ್ಟು ಸಮಯ ಆಯ್ತು ತಿನ್ನದೆ. ನೋಡಿ ನಮ್ಮ ಮನೆಯವರು ಎಂತ ಕ್ಲೀನ್ ಮಾಡ್ತಾ ಇದ್ದಾರೆ ಸೂಪರ್ ಆಗಿ. ಕೂತ್ಕೊಂಡರಿ ಹೋಸ್ ನೋಡಿ, ನಮ್ಮ ನಾದಿನ ನೋಡಿ, ಅವಳದು ನೋಡಿ ಕ್ಲೀನ್. ಇಬ್ರು ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ಮ ಬಟ್ಟೆ ಎಲ್ಲ ಅಷ್ಟೇ ಇಲ್ಲ, ನಾವು ಕ್ಲೀನ್ ಮಾಡ್ತಾ ಇಲ್ಲ. ಮನೆಯಲ್ಲಿ ಹೋಗಿ ಕ್ಲೀನ್ ಮಾಡೋಣ ಅಂತ. ಹೋಗೋಣ. ಓಕೆ.